ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನವರಾತ್ರಿಯ ವಿಶೇಷವಾಗಿ ಶ್ರೀದೇವಿ ಗುಡಿಯಲ್ಲಿ ನಿತ್ಯ ವಿಶೇಷ ಪೂಜೆ ನಡೆಯುತ್ತಿದೆ. ಪ್ರತಿನಿತ್ಯ ಸಂಜೆ ಭಜನೆ, ಶ್ರೀದೇವಿಗೆ ಭಕ್ತರಿಂದ ವಿವಿಧ ಸೇವೆಗಳು ಸಮರ್ಪಣೆಗೊಳ್ಳುತ್ತಿವೆ. ಸಂಜೆ ನಡೆಯುವ ದುರ್ಗಾ ಪೂಜೆ, ಹೂವಿನ ಪೂಜೆ, ರಂಗಸೇವೆಯಲ್ಲಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂದು ಸಾಮೂಹಿಕ ಚಂಡಿಕಾ ಹೋಮ ನಡೆಯಿತು. ಬೆಳಿಗ್ಗೆ ಸಂಕಲ್ಪ, ಮಧ್ಯಾಹ್ನದ ವೇಳೆ ಪೂರ್ಣಾಹುತಿ ನಡೆಯಿತು. ದೇವಳದ ಪ್ರಧಾನ ಅರ್ಚಕರು, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವ ವೇದಮೂರ್ತಿ ವಿಎಸ್ ಭಟ್ ಅವರ ನೇತೃತ್ವದಲ್ಲಿ ಅವರ ಪುತ್ರ ವೇದಮೂರ್ತಿ ಆಶ್ಲೇಷ ಅವರು ವೈದಿಕ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ್ ಪ್ರಸಾದ್ ಮುಳಿಯಾ, ಸದಸ್ಯರಾದ ಶೇಖರ್ ನಾರಾವಿ, ವೀಣಾ ಬಿಕೆ, ಬಿ ಐತಪ್ಪ ನಾಯಕ್ ಮೊದಲಾದವರು ಹಾಜರಿದ್ದರು.